ಪುತ್ತೂರು ನಗರಸಭಾ ವ್ಯಾಪ್ತಿಯಲ್ಲಿ ಹುಚ್ಚು ನಾಯಿಯೊಂದು ರಾದ್ದಾಂತ ಎಬ್ಬಿಸಿದ್ದು ಸುಮಾರು 13 ಜನರಿಗೆ ಕಚ್ಚಿ ಆತಂಕವನ್ನ ಸೃಷ್ಟಿಸಿದೆ. ನೆಹರು ನಗರ, ಬನ್ನೂರು, ಬುಳುವಾರು, ಬಲಮುರಿ ಮೊದಲಾದ ಪ್ರದೇಶದಲ್ಲಿ ಈ ಹುಚ್ಚು ನಾಯಿ ಓಡಾಡಿದ್ದು 3 ಬಾಲಕರು ಸೇರಿದಂತೆ ಸುಮಾರು 13 ಜನರಿಗೆ ಕಚ್ಚಿದೆ. ವಿಷಯ ತಿಳಿದ ನಗರಸಭಾಧ್ಯಕ್ಷ ಚಿವಂದರ್ ಜೈನ್ ಅವರು ಅಧಿಕಾರಿಗಳಿಗೆ ತುರ್ತು ಆದೇಶವನ್ನ ನೀಡಿ ಕಾರ್ಯಾಚರಣೆಗೆ ಸೂಚಿಸಿದ್ದಾರೆ. ಕೌನ್ಸಿಲರ್ ಶಿವರಾಮ್ ಸಫಲ್ಯ ಮತ್ತಿತರ ಸಹಕಾರದೊಂದಿಗೆ ನಾಯಿ ಕಡಿತಕ್ಕೆ ಒಳಗಾದವರಿಗೆಲ್ಲ ಸರ್ಕಾರಿ ಆಸ್ಪತ್ರೆಗೆ ಬಂದು ರೇಬಿಸ್ ನಿರೋಧಕ ಚುಚ್ಚುಮದ್ದು ಪಡೆದುಕೊಂಡಿದ್ದಾರೆ. ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ನಗರಸಭಾ ಸದಸ್ಯ ಪಿಜೆ ಜಗನ್ನಿವಾಸ್ ರಾವ್ ಅವರು, ನಾಯಿ ಅವಾಂತರದಿಂದ ಜನ ಭಯಭೀತರಾಗಿದ್ದು ಕಾರ್ಯಾಚರಣೆಯ ಮೂಲಕ ನಾಯಿಯನ್ನ ವಧೆ ಮಾಡಿ ಸಾರ್ವಜನಿಕರ ಆತಂಕ ದೂರ ಮಾಡಲಾಗಿದೆ ಎಂದು ಹೇಳಿದರು. ಪುತ್ತೂರಿನ ನಗರದ ಬನ್ನೂರು ಮತ್ತು ಬುಳುವಾರು ಪರಿಸರದಲ್ಲಿ ಒಂದು ಹುಚ್ಚು ನಾಯಿ ಇವತ್ತು ರಾದ್ದಾಂತ ಎಬ್ಬಿಸಿ ಅಲ್ಲಿ ಬಲಮುರಿ ಮತ್ತು ವಿವೇಕಾನಂದ ಆ ಪರಿಸರದಲ್ಲಿ ಒಂದು 2-3 ಜನ ವಿದ್ಯಾರ್ಥಿಗಳಿಗೆ ಹಾಗೂ ಒಂದು ಮಗುವಿಗೆ ಕಚ್ಚಿ ನಂತರ ಬುಳುವಾರಿನ ವಿದ್ಯಾಗಣಪತಿ ಸ್ಟೋರ್ ಆ ವಠಾರದಲ್ಲಿ ಒಂದು ಸುಮಾರು 8 ಜನರಿಗೆ ಕಚ್ಚಿ ತೊಂದರೆ ಮಾಡಿತ್ತು. ತಕ್ಷಣ ಅಲ್ಲಿ ನಮ್ಮ ನಗರಸಭಾ ಅಧ್ಯಕ್ಷರು ಚಿವಂದರ್ ಜೈನ್ ಅವರು ಹಾಗೆ ನಮ್ಮ ನಗರಸಭೆಯ ಕೌನ್ಸಿಲರ್ ಆದಂಥ ಶಿವರಾಮ್ ಸಫಲ್ಯ ಇವರಲ್ಲಿ ಧಾವಿಸಿ ಪ್ರಯತ್ನ ಮಾಡಿ ನಮ್ಮ ಶಿವರಾಮ್ ಸಫಲ್ಯರು ನಾಯಿಯನ್ನು ಸಾರ್ವಜನಿಕರ ನಾಯಿಯಿಂದ ರಕ್ಷಿಸಿ ಆ ನಾಯಿಯನ್ನು ವಧೆ ಮಾಡಿ ಇನ್ನೂ ಅದು ಹೆಚ್ಚಿನ ತೊಂದರೆ ಕೊಡದಂತೆ ಮಾಡಿದ್ದಾರೆ. ಹಾಗೆ ಅವರಿಗೂ ಕೂಡ ನಾಯಿ ಕಚ್ಚಿರುತ್ತದೆ. ಹಾಗೀಗ ಸರ್ಕಾರಿ ಆಸ್ಪತ್ರೆಯಲ್ಲಿ ಎಲ್ಲರಿಗೂ ಆ್ಯಂಟಿ ರ್ಯಾಬಿಸ್ ಇಂಜೆಕ್ಷನ್ ಕೊಟ್ಟಿದ್ದಾರೆ. ಇನ್ನೂ ಒಂದೊಂದು ಇಂಜೆಕ್ಷನ್ ಇನ್ನು ರಾತ್ರಿ 7 ಗಂಟೆ ನಂತರ ಕೊಡಲಿಕ್ಕಿದೆ. ಸಂದರ್ಭದಲ್ಲಿ ಸಾರ್ವಜನಿಕರು ತಮ್ಮ ಸಾಕು ನಾಯಿಗಳನ್ನು ಆದಷ್ಟು ತಮ್ಮ ಮನೆ ವಠಾರ ಗೇಟ್ನ ಒಳಗೆ ಅದನ್ನು ಸಾಕುವ ರೀತಿಯಲ್ಲಿ ಅಥವಾ ಕಟ್ಟಿ ಹಾಕಿ ಸಾಕುವ ರೀತಿಯಲ್ಲಿ ಅದಕ್ಕೆ ಮತ್ತೆ ವರ್ಷಕ್ಕೊಮ್ಮೆ ಅದಕ್ಕೆ ಅವಧಿಗೆ ಸರಿಯಾಗಿ ಆ್ಯಂಟಿ ರ್ಯಾಬಿಸ್ ಇಂಜೆಕ್ಷನ್ ಕೊಡುವ ಮೂಲಕ ಹೆಚ್ಚಿನ ತೊಂದರೆ ಆಗದಂತೆ ತಪ್ಪಿಸಿಕೊಳ್ಬೇಕು ಅಂತೇಳಿ ನಾನು ಕೇಳಿಕೊಳ್ತಾ ಇದ್ದೀನಿ. ಭಾರತದ ಅತಿದೊಡ್ಡ ಫುಡ್ ಬ್ರ್ಯಾಂಡ್ ಅಮೂಲ್ನ ಅಮೂಲ್ ಐಸ್ ಕ್ರೀಮ್ ಪಾರ್ಲರ್ ಅಂಡ್ ಸ್ಟೋರ್ಸ್ ಸುರತ್ಕಲ್ನಲ್ಲಿ ಶುಭಾರಂಭ. ಅಮೂಲ್ನ ಎಲ್ಲಾ ಉತ್ಪನ್ನಗಳು ಮತ್ತು ಸುಮಾರು 20ಕ್ಕೂ ಹೆಚ್ಚು ಫ್ಲೇವರ್ನ ಐಸ್ ಕ್ರೀಮ್ ಲಭ್ಯ. ಅಮೂಲ್ನ ಉತ್ಪನ್ನಗಳಾದ ಹಾಲಿನ ಹುಡಿ, ಹಾಲು, ಬೆಣ್ಣೆ, ತುಪ್ಪ, ಮೊಸರು, ಮಜ್ಜಿಗೆ, ಚಾಕೊಲೇಟ್, ಪನ್ನೀರ್, ಗುಲಾಬ್ ಜಾಮೂನು, ಲಸ್ಸಿ, ಸುಹಾಸಿತ ಹಾಲು ಸೇರಿದಂತೆ ಸುಮಾರು 20ಕ್ಕೂ ಹೆಚ್ಚು ಐಸ್ ಕ್ರೀಮ್ಗಳು ಲಭ್ಯವಿದೆ. ಬಾಯಲ್ಲಿ ನೀರೂರಿಸುವ ಶುಚಿ ರುಚಿಯಾದ ಅಮೂಲ್ನ ಐಸ್ ಕ್ರೀಮ್ ಸವಿಯಲು ಹಿಂದೆ ಭೇಟಿ ನೀಡಿ. ಅಮೂಲ್ ಐಸ್ ಕ್ರೀಮ್ ಪಾರ್ಲರ್ ಅಂಡ್ ಸ್ಟೋರ್ಸ್, ಗ್ರೌಂಡ್ ಫ್ಲೋರ್, ಅಬಿಶ್ ಮಾಲ್, ಸುರತ್ಕಲ್, ಮಂಗಳೂರು.